ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಬ್ರಹ್ಮಾವರದ ಶ್ರೀ ಮಹಾಲಿಂಗೇಶ್ವರ ಗೆಳೆಯರ ಬಳಗ ಇಲ್ಲಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸರೋವರದ ಬಳಿ ಇರುವ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣಾ ಪಥವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊಸದಾಗಿ ನಿರ್ಮಿಸಿದೆ. ಈ ಹಿನ್ನೆಲೆ ಅರ್ಚಕ ಅನಂತ ಪದ್ಮನಾಭ ಭಟ್ ಮತ್ತು ತಂತ್ರಿಗಳಾದ ಕೆವಿ ಗುರುಪ್ರಸಾದ್ ಭಟ್ ನೇತೃತ್ವದಲ್ಲಿ ಆಡಳಿತಾಧಿಕಾರಿ ಲಕ್ಷ್ಮೀನಾರಾಯಣ ಭಟ್ ಮತ್ತು ನಾಗರತ್ನ ದಂಪತಿಗಳಿಂದ ಸಂಕಲ್ಪ ಪೂಜೆ ಹಾಗೂ ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಬಳಿಕ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಲೋಕ ಕಲ್ಯಾಣಾರ್ಥ 1001 ಎಳನೀರು ಅಭಿಷೇಕ ಭಕ್ತಾದಿಗಳ ನೆರವಿನಿಂದ ನಡೆದಿದೆ. ಈ ಸಂದರ್ಭ ಬಳಗದ ಗೌರವ ಸಲಹೆಗಾರರಾದ ಶಂಕರ ಪೂಜಾರಿ, ಅಧ್ಯಕ್ಷ ಶೇಖರ ತಿವಾಡಿಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆಯ ಸರೋವರದ ಹತ್ತಿರ ಇರುವ ಅಶ್ವತ್ಥನ ಕಟ್ಟೆಯ ಜೀರ್ಣೋದ್ಧಾರ. ಯಾಕಂದರೆ ಏನಂದರೆ ಕಟ್ಟೆ ಎಲ್ಲ ಸಸೂತ್ರ ಇಲ್ಲದೆ ಒಂದು ಪಾಳು ಬಿದ್ದ ಈ ರೀತಿಯಲ್ಲಿ ಇದಿದೆ. ಅದನ್ನು ಜೀರ್ಣೋದ್ಧಾರ ಮಾಡುವಂಥ ನಮ್ಮ ಸಂಘಟನೆಯಲ್ಲಿ ಪ್ರಸ್ತಾಪನೆ ಮಾಡಿದಂಗೆ ಅದು